ಬಸುಕಿಪುರವೆಂಬ ತುಳುವೇಶ್ವರನೂರು. ಈ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಬಸ್ರೂರು ಎಂಬ ಹಳ್ಳಿ ಒಂದು ಕಾಲದಲ್ಲಿ ನದಿ ಬಂದರು ಎನಿಸಿ ಪ್ರಸಿದ್ಧ ಪಟ್ಟಣವಾಗಿತ್ತು. ತುಳುನಾಡಿನ ರಾಜಧಾನಿಗಳಲ್ಲಿ ಪ್ರಸಿದ್ಧವೆನಿಸಿದ್ದ ಬಾರಕೂರು ರೀತಿಯಲ್ಲಿ ಬಂದರುಪೇಟೆಯಾಗಿ ಇದು ಬೆಳೆದಿತ್ತು. ಸ್ವಲ್ಪ ಕುಖ್ಯಾತಿಯೂ ಇದಕ್ಕೆ ಇತ್ತು. ಏಕೆಂದರೆ ಬಸ್ರೂರು ಬಸವಿಯರ ಊರು ಕೂಡ ಆಗಿತ್ತು. ಅಕ್ಕಿ ರಫ್ತು ಮಾಡುವ ಪ್ರಸಿದ್ಧ ಬಂದರು ಆಗಿದ್ದುದರಿಂದ ವಿದೇಶಿ ಪ್ರವಾಸಿಗರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಆಗೆಲ್ಲ ಹಾಯಿ ಹಡಗು, ದೋಣಿ ಪ್ರಯಾಣವೇ ಹಲವು ಊರುಗಳಿಗೆ ಸಂಪರ್ಕವಾಗಿದ್ದುದರಿಂದ ಇದೆಲ್ಲ ಮಾಮೂಲು ಎನ್ನಬಹುದು. ಅರ್ಧ ಶತಮಾನಕ್ಕೆ ಹಿಂದೆ ಭತ್ತ ಕುಟ್ಟಿ ಅಕ್ಕಿ ಮಾಡುವುದು ತುಳುನಾಡಿನಲ್ಲಿ ಮಾಮೂಲು. ಆಗ ಬಾರ್ಕೂರು ಮೂಲದ ಕಮಲಾ ಅಲಿಯಾಸ್ ಸೀತು ಪೂಜಾರ್ದಿ ಈ ತ್ರಿಪದಿ ಹೇಳುತ್ತಿದ್ದುದು ಮಾಮೂಲು. ಭತ್ತ ತೋಳ್ವರ ಕೈಗೆ ಬೈಣಿಯ ಮುಳ್ಳೆಟ್ಟಿ ಮದ್ದಿಗೋದಣ್ಣ ಬರಲಿಲ್ಲ, ಮದ್ದಿಗೋದಣ್ಣ ಬರಲಿಲ್ಲ ಬಸರೂರ ಸೂಳೇರ ಕಂಡಲ್ಲೇ ಒರಗಿದ. ತುಳುನಾಡಿನಲ್ಲಿ ದೇವದಾಸಿ ಇಲ್ಲವೇ ಬಸವಿ ಬಿಡುವ ಪದ್ಧತಿ ಇರಲಿಲ್ಲ. ವಿಜಯನಗರ ದರಸರ ಕಾಲದಲ್ಲಿ ಒಂದೆರಡು ಊರುಗಳಲ್ಲಿ ದೇವದಾಸಿ ಪದ್ಧತಿ ಕಾಣಿಸಿಕೊಂಡಿದೆ. ಅವುಗಳಲ್ಲಿ ಒಂದು ಊರು ಬಸ್ರೂರು. ಬಸ್ರೂರಿನ ದೇವದಾಸಿಯರು ತೆಲುಗು ಮೂಲದವರಾಗಿದ್ದರು ಮತ್ತು ಸಂಗೀತ ಮತ್ತು ನೃತ್ಯದಲ್ಲಿ ಬಲ್ಲಿದರಾಗಿದ್ದರು. ಇವರ ಸಂಗೀತ ನೃತ್ಯದ ಬಗೆಗೆ ಶಿವರಾಮ ಕಾರಂತರು ಮೈಮನಗಳ ಸುಳಿಯಲ್ಲಿ ಎಂಬ ಕಾದಂಬರಿ ಬರೆದಿದ್ದರು. ಬಸ್ರೂರಿನ ವೇಶ್ಯೆಯರ ಬಲೆಯ ವಿಚಾರವು ತುಳುಸಿರಿ ಪಾಡ್ದನದಲ್ಲೂ ಬರುತ್ತದೆ. ಆಕೆಯ ಮೊದಲ ಮದುವೆ ಬಸ್ರೂರಿನ ಕಾಂತು ಪೂಂಜನ ಜೊತೆಗೆ ಆಗಿರುತ್ತದೆ. ಆತನು ಅಲ್ಲಿಯ ವೇಶ್ಯೆಯ ಸಂಘದಲ್ಲಿ ಇದ್ದುದರಿಂದ ಸಿರಿಯು ಆತನಿಗೆ ದಾಂಪತ್ಯ ಬಿಡುಗಡೆ ನೀಡಿ ಬರುತ್ತಾಳೆ. ಹೆಣ್ಣೆ ಆಗ ಗಂಡನನ್ನು ಅನ್ಯಾಯವಾದಾಗ ಬಿಟ್ಟು ಬರುವ ಮತ್ತು ಎರಡನೆಯ ಮದುವೆಯಾಗುವ ಪದ್ಧತಿಯು ತುಳುವರಲ್ಲಿ ಇತ್ತು. ಅದರಂತೆ ಸಿರಿಯು ಕೊಡ್ಸರ ಆಳ್ವನನ್ನು ಎರಡನೆಯ ಮದುವೆಯಾಗುತ್ತಾಳೆ. ಕೊಡ್ಸರ ಆಳ್ವನಿಗೆ ಮೊದಲ ಹೆಂಡತಿ ಇರುತ್ತಾಳೆ ಎನ್ನುವುದು ಸಿರಿಕತೆಯ ಆರಂಭದ ಬಂಡಾಯವನ್ನು ಕೊನೆಯಲ್ಲಿ ಪುಸ್ಕ ಮಾಡುತ್ತದೆ. ಉಳಿದಂತೆ ಇದು ವಿಸ್ತಾರವಾದ ಕಥೆಯ ಹರವು ಹೊಂದಿದೆ. ಸಿರಿಯ ಮರದ ಉರುಗಳು ಎಂದರೆ ಮೂರ್ತಿಗಳು ಹಲವು ಕಡೆ ಇದೆ. ಆ ಉಡುಗೆಯನ್ನು ನಮ್ಮದು ಪರಂಪರೆಯ ಉಡುಗೆ ಎನ್ನುವವರು ಅಧ್ಯಯನ ಮಾಡಬೇಕು. ಬಸ್ರೂರು ಬಸದಿಗಳ ಊರು ಕೂಡ ಆಗಿದೆ. ಬಾರಕೂರಿನಂತೆ ಬೇಸಿಗೆಯಲ್ಲಿ ಪಾಂಡಿಗಳು ಬರಬೇಕಾದರೆ ನದಿಯಲ್ಲಿ ಬರಕಿನ ನೀರು ಬೇಕು. ಹಾಗಾಗಿ ಇದು ಬರಕಿನೂರು. ಬರಕೂರು ಕೂಡ ಆಗಿತ್ತು. ತುಳು ಅರಸರುಗಳು ವಿಜಯನಗರ, ಕೆಳದಿ, ಪೋರ್ಚುಗೀಸರ ಆಡಳಿತ ಕಂಡ ಬಸ್ರೂರು ಪಟ್ಟಣವು ಶಿವಾಜಿಯು ಲೂಟಿ ಮಾಡಿ ಹೋದ ಮೇಲೆ ಹಳ್ಳಿಯಾಗಿ ಬದಲಾಯಿತು. ಇಂದು ಇಲ್ಲಿ ಬಸದಿಯ ಗುರುತಾಗಿ ಮಾನಸ್ತಂಭ ಮಾತ್ರ ನಿಂತಿದೆ. ತುಳುವೇಶ್ವರ ದೇವಾಲಯದ ಬಾಗಿಲು, ಕಟ್ಟೆ, ಬಾವಿ ಮತ್ತು ಎದುರಿನಿಂದ ನಂದಿ ಮಾತ್ರ ಉಳಿದಿದೆ. ಉಳಿದಂತೆ ದೇವಾಲಯದ ಒಳಭಾಗ ಉಳಿದಿಲ್ಲ. ಹಿಂದೆ ತುಳು ಅರಸರುಗಳ ಆಲಯವಾಗಿದ್ದುದರಿಂದ ಈ ಹೆಸರು ಬಂದಿರಬಹುದು. ಮೊರಾಕ್ಕೋದ ಯಾತ್ರಿ 1348ರಲ್ಲಿ ಇಬ್ನ್ ಬತೂಟ ಇದನ್ನು ಅಬುಸರೂರ್ ಎಂದಿದ್ದಾನೆ. ಟಾಲೆಮಿಯ ಭೂಪಟದಲ್ಲಿರುವ ಬಾರ್ಸೆಲೂರ್ ಕೂಡ ಇದೇ ಊರು ಆಗಿದೆ ಎಂಬುದು ಸಂಶೋಧಕರ ಅಭಿಮತ. ಆದರೆ ಈಗ ಇದು ಪಟ್ಟಣವಾಗಿತ್ತೇ ಎನ್ನುವುದು ಸಂದೇಹ. ಭಾಷಾ ದಾಳಿಯ ಕುರುಹಾಗಿ 18ನೇ ಶತಮಾನದ ಶಾಸನದಲ್ಲಿ ಇದನ್ನು ವಸಪುರ ಎಂದು ಎನ್ನಲಾಗಿದೆ. ಇದಕ್ಕೆ ಯಾವುದೇ ಚಾರಿತ್ರಿಕ ಆಧಾರ ಇಲ್ಲ. ಬಾರ್ ಬಸದಿ ಎಂಬ ಹೆಸರಿನಿಂದಲೂ ಇದು ಬಸರೂರು ಆಗಿರುವುದು ಕಂಡುಬರುತ್ತದೆ. ಮುಖ್ಯವಾಗಿ ಭಾಷಾ ವಿಜ್ಞಾನದಲ್ಲಿ ಬಕಾರ ಮೂಲವಾಗಿದ್ದು ವಕಾರವು ಅನಂತರದ ಅಕ್ಷರವೆನಿಸಿದೆ. ವರಾಹಿ ನದಿಯ ದಡದ ಈ ಊರು ಪರಿಸರವು ಈಗಲೂ ಭತ್ತದ ಬೆಳೆಗೆ ಪ್ರಸಿದ್ಧವೆನಿಸಿದೆ. 16ನೇ ಶತಮಾನದಲ್ಲಿ ಇದು ಪೋರ್ಚುಗೀಸರ ವಶವಾಯಿತು. ಆಗಲೂ ಇದು ಪ್ರಸಿದ್ಧ ಬಂದರು ಆಗಿಯೇ ಇತ್ತು. ಅವರು ಇಲ್ಲಿ ಮೊದಲ ಸಂತ ಲೂಸಿಯ ಚರ್ಚ್ ಅನ್ನು ಕಟ್ಟಿದ್ದಾರೆ. 1665ರ ಫೆಬ್ರವರಿ 13ರಂದು ಶಿವಾಜಿಯ ದಂಡು ಬಸ್ರೂರನ್ನು ಮುತ್ತಿ ಪೂರ್ತಿ ಲೂಟಿ ಮಾಡಿದ ಮೇಲೆ ಬಸ್ರೂರು ತನ್ನ ಅಕ್ಕಿ ಬಂದರು ಎಂಬ ಸ್ಥಾನಮಾನವನ್ನು ಕಳೆದುಕೊಂಡಿತು. ಬಸ್ರೂರಿನ 24 ದೇವಾಲಯಗಳಲ್ಲಿ ನಕ್ಷರೇಶ್ವರ ದೇವಾಲಯದಲ್ಲಿ 12ನೇ ಶತಮಾನದ ಈ ಊರಿನ ಅತಿ ಹಳೆಯ ಶಾಸನ ಸಿಕ್ಕಿದೆ. ವ್ಯಾಪಾರಿಗಳ ನಕರ ಸಂಸ್ಥೆ ಈ ಆಲಯವನ್ನು ಕಟ್ಟಿದ ಮಾಹಿತಿ ಇದೆ. ನಕ್ಷರೇಶ್ವರ ಆಗಿದ್ದ ಅದು ಮಹದೇವ ಆಗಿ ಈಗ ಮಹಾಲಿಂಗೇಶ್ವರ ದೇವಾಲಯ ಎನಿಸಿ ಬಸ್ರೂರಿನ ಮುಖ್ಯ ದೇವಸ್ಥಾನ ಎನಿಸಿದೆ.
ತುಳುನಾಡಿನ ಬಂದರು ನಗರ ಎನಿಸಿದ್ದ ಬಸ್ರೂರಿನಲ್ಲಿ ಇಂದು ತುಳುವರನ್ನು ಹುಡುಕಬೇಕಷ್ಟೆ. ಕುಂದಾಪುರ ತಾಲೂಕಿಗೆ ಸೇರಿದ ಇಲ್ಲಿ ಮುಖ್ಯವಾಗಿ ಆ ಪ್ರದೇಶದ ಕನ್ನಡ ಮಾತನಾಡುವವರಿದ್ದಾರೆ. ಆ ಕನ್ನಡವು ಮುಖ್ಯವಾಗಿ ಕನ್ನಡ ಶಬ್ದ ತುಳುಪಾಣಿಯನ್ನು ಒಳಗೊಂಡುದಾಗಿದೆ. ಅದನ್ನು ಬಿಟ್ಟರೆ ಗೌಡ ಸಾರಸ್ವತ ಮತ್ತು ಕ್ರಿಶ್ಚಿಯನ್ ಕೊಂಕಣಿಗರು ಇದ್ದಾರೆ, ಹವ್ಯಕರು ಇದ್ದಾರೆ. ಬೇರೆ ಭಾಷಿಕರು ಪರಿಗಣಿಸುವ ಪ್ರಮಾಣದಲ್ಲಿ ಇಲ್ಲ. ತಾಲೂಕು ಕೇಂದ್ರ ಕುಂದಾಪುರದಿಂದ 7 ಕಿಲೋಮೀಟರ್ ದೂರದ ಇದು ಕುಂದಾಪುರ ರೈಲು ನಿಲ್ದಾಣದಿಂದ ಬರೇ 2 ಕಿಲೋಮೀಟರ್ ದೂರ ಇರುವುದರಿಂದ ವಾಹನ ಸಂಪರ್ಕ ಸೌಕರ್ಯವನ್ನು ಸಾಕಷ್ಟು ಹೊಂದಿದೆ. ಹಟ್ಟಿಕುದ್ರು, ಅನಗಳ್ಳಿ, ಮಾರ್ಗೋಳಿ, ಜಪ್ತಿ, ಕಾಳಂಜೆ, ಒತ್ತಿನೆನೆ, ಕೊಲ್ಕೆರೆ, ಉಳ್ಳೂರು, ಕಂದಾವರ ಇವೆಲ್ಲ ಬಸ್ರೂರಿನ ಕೂಡು ಹಳ್ಳಿಗಳಾಗಿದ್ದು ಬಸ್ರೂರು ಬಂದರು ಆಗಿದ್ದಾಗ ಪಟ್ಟಣದ ಭಾಗವಾಗಿದ್ದವು ಎನ್ನಲಾಗಿದೆ. ಪೋರ್ಚುಗೀಸರ ಕಾಲದ ಬಸ್ರೂರು ಬಂದರಿನ ನಕ್ಷೆಯು ಲಭ್ಯವಿದೆ. ಉಡುಪಿ ಜಿಲ್ಲೆಯ ಬಸ್ರೂರು ಬಂದರು ನಗರ ಆಗಿತ್ತಾದ್ದರಿಂದ ಇಲ್ಲಿ ವ್ಯಾಪಾರಿಗಳ ನಕರನ್ಯಾಸವೊಂದು ಇತ್ತು. ಮುಸ್ಲಿಂ ವ್ಯಾಪಾರಿಗಳ ಕೂಟಕ್ಕೆ ಬಾರ್ಕೂರಿನಲ್ಲಿ ನಕರ ಹಂಜಾಮನ್ ಎನ್ನುತ್ತಿದ್ದರಂತೆ. ಆ ವ್ಯಾಪಾರಿ ಕೂಟ ಬಸ್ರೂರಿನಲ್ಲಿ ಇದ್ದಿರಬಹುದು. ಉಳ್ಳಾಲದಂತಹ ಭೂರಚನೆಯ ಉಳ್ಳೂರು ಇದೆ. ಮೂಲನಗರವು ನಿರ್ನಾಮವಾಗಿದ್ದು ಚಾರಿತ್ರಿಕ ಕುರುಹುಗಳು ಖಾಸಗಿ ತೋಟದೊಳಗಡೆ ಇಲ್ಲವೇ ಮಣ್ಣಿನಡಿ ಬಿದ್ದಿದೆ. ಬಾರ್ಕೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ಖನನ ನಡೆದಿದೆ. ಆದರೆ ಬಸ್ರೂರಿನಲ್ಲಿ ಆ ಬಗೆಯ ಯಾವುದೇ ಉತ್ಖನನ ನಡೆದಿಲ್ಲ. ಬಸ್ರೂರು ಬಂದರು ಆಗಿತ್ತಾದ್ದರಿಂದ ಆರಂಭದಲ್ಲಿ ಆಧುನಿಕ ಶಿಕ್ಷಣ ಶಾಲೆಗಳನ್ನು ತೆರೆದ ಬಾಸೆಲ್ ಮಿಷನ್ನವರು ಇಲ್ಲೂ ಕೂಡ ಒಂದು ಶಾಲೆಯನ್ನು ತೆರೆದಿದ್ದಾರೆ. ಇದು ಮೂಲ ರೂಪದಲ್ಲೇ ಈಗಲೂ ನಡೆಯುತ್ತಿದೆ. ಈಗೆಲ್ಲ ಸಾಕಷ್ಟು ಕ್ರಿಶ್ಚಿಯನ್ ಮತ್ತು ಹಿಂದೂಗಳ ಶಾಲಾ ಕಾಲೇಜುಗಳು ಈ ಊರಿನಲ್ಲಿ ಇದೆ. 1155ರ ಮೊದಲ ಶಾಸನದಲ್ಲಿ ಹೊಸಪಟ್ಟಣ ಬಸುಕಿಪುರ ಎಂಬ ಹೆಸರು ಕಾಣುವುದರಿಂದ ಇದು 12ನೇ ಶತಮಾನದಲ್ಲಿ ನಗರವಾಗಿ ಬೆಳೆಯತೊಡಗಿ 17ನೇ ಶತಮಾನದಲ್ಲಿ ಲೂಟಿಗೊಂಡು ಮತ್ತೆ ಹಳ್ಳಿಯಾಯಿತು ಎನ್ನಬಹುದು. ಬ್ರಿಟಿಷರ ಕಾಲದಲ್ಲಿ ಕುಂದಾಪುರಕ್ಕೆ ಪ್ರಾಮುಖ್ಯತೆ ಸಿಕ್ಕಿದ್ದರಿಂದ ಬಸ್ರೂರು ತನ್ನ ಅಳಿದುಳಿದ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು. ಕುಂದಾಪುರವು ಅಳಿವೆಗೆ ಪಕ್ಕದಲ್ಲಿದ್ದುದು ಮತ್ತು ಬಸ್ರೂರು ನದಿಯಲ್ಲಿ ಸ್ವಲ್ಪ ಒಳಗೆ ಇದ್ದುದು ಇದಕ್ಕೆ ಕಾರಣವಿರಬಹುದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.